ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ದೇವರ ವಾಕ್ಯವನ್ನು ಆಲಿಸಿಕೊಂಡು ಈ ದಿನದ ಧ್ಯಾನವನ್ನು ನಾವೀಗ ಕೇಳುವ. ಆದರೆ ಮಗನೇ, ಅವರೊಡನೆ ಸೇರಬೇಡ, ನೀನು ಅವರ ಮಾರ್ಗದಲ್ಲಿ ಹೆಜ್ಜೆ ಇಡಬೇಡ. ಅವರ ಕಾಲು ಕೇಡನ್ನು ಹಿಂಬಾಲಿಸಿ ಓಡುತ್ತವೆ, ರಕ್ತಪಾತಕ್ಕಾಗಿ ಅವರು ತುಡಿಯುತ್ತಿರುತ್ತಾರೆ. ರೆಕ್ಕೆಯುಳ್ಳ ಹಕ್ಕಿಯ ಕಣ್ಣೆದುರಿಗೆ ಬಲೆಯನ್ನು ಹರಡುವುದು ವ್ಯರ್ಥವಲ್ಲವೇ? ಇಂಥವರು ಹೊಂಚು ಹಾಕುವುದು ಸ್ವಹತ್ಯಕ್ಕೆ, ಬಲೆ ಒಡ್ಡುವುದು ಸ್ವಂತ ಪ್ರಾಣನಾಶಕ್ಕೆ. ಸೂರೆ ಮಾಡುವವರೆಲ್ಲರ ಪಾಡು ಇದುವೇ. ಕೊಳ್ಳೆಯು ಕೊಳ್ಳೆಗಾರರ ಪ್ರಾಣವನ್ನೇ ಕೊಳ್ಳೆ ಮಾಡುತ್ತದೆ. ಜ್ಞಾನವೆಂಬಾಕೆ ಹಾದಿಗಳಲ್ಲಿ ಕೂಗುತ್ತಾ ಇದ್ದಾಳೆ, ಬೀದಿ ಚೌಕಗಳಲ್ಲಿ ದನಿಗೈಯುತ್ತಾ ಇದ್ದಾಳೆ. ಪೇಟೆಯ ಜನಜಂಗುಳಿಯ ನಡುವೆ ಪುರದ್ವಾರಗಳಲ್ಲಿ ಹೀಗೆಂದು ಪ್ರಚಾರ ಮಾಡುತ್ತಿದ್ದಾಳೆ. ದೇವರ ವಾಕ್ಯವಿದು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ಯೌವನಾವಸ್ಥೆಯಲ್ಲಿ ಅವಸರ ತುಂಬ ಇರ್ತದೆ. ಅದನ್ನು ಸಾಧಿಸಬೇಕು, ಇದನ್ನು ಸಾಧಿಸಬೇಕು ಅಂತ ಹೇಳಿಕೊಂಡು ಫಾಸ್ಟಾಗಿ ಹೋಗಬೇಕು. ಪ್ರಾಯ ಹೋದಂತೆ ಆಮೇಲೆ ಸ್ಪೀಡ್ ಸ್ವಲ್ಪ ಕಡಿಮೆ ಆಗ್ತದೆ. ಆದರೆ ಆ ಸ್ಪೀಡ್ ಕಡಿಮೆ ಆದರೂ ಕೂಡ ಅವರಲ್ಲಿ ಜೀವನದಲ್ಲಿ ನೋಡಿದ್ದು, ಕೇಳಿದ್ದು ಮತ್ತು ಅನುಭವಿಸಿದ್ದು ಎಲ್ಲ ಕೂಡ ಇರ್ತದೆ. ಅದಕ್ಕಾಗಿ ಅವರಿಗೆ ಈ ಯೌವನರಿಗಿಂತ ಜಾಸ್ತಿ ಸರಿ ಯಾವುದು ತಪ್ಪು ಯಾವುದು ಅಂತ ಅವರಿಗೆ ಸ್ವಲ್ಪ ಜಾಸ್ತಿಯಾಗಿ ತಿಳಿದಿರ್ತಾರೆ. ಫಾಸ್ಟ್ ಇದು ಒಂದು ಲಕ್ಷಣ ಯೌವನಾವಸ್ಥೆ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯುವಕರು ಫಾಸ್ಟಾಗಿ ಹೋಗಬೇಕು, ಅದಕ್ಕಾಗಿ ಲೇಟೆಸ್ಟ್ ವಾಹನವನ್ನು ಖರೀದಿ ಮಾಡಿಕೊಂಡು ಅದರಲ್ಲಿ ಹೋಗುವಂಥ ರೀತಿ ನೋಡಿದರೆ ಕೆಲವು ಸರಿ ಹಿರಿಯರಿಗೆ ತುಂಬ ಭಯ ಆಗ್ತದೆ. ಭಯ ಯಾಕೆ ಅಂತ ಹೇಳಿದರೆ, ಎಲ್ಲಿ ಏನಾಗ್ತದೆ ಏನೆಂಬುದೊಂದು ಚಿಂತೆ ಅವರಿಗೆ. ಆ ವಾಹನವನ್ನು ಓಡಿಸಿಕೊಂಡು ಹೋಗುವವರಿಗೆ ಒಂದು ರೀತಿಯಲ್ಲಿ ಗಾಳಿ ಒಳಗೆ ಸೇರಿ ಏನು ಈಗ ಆಕಾಶದಲ್ಲಿ ಹಾರಾಡುತ್ತೇನೆ ಎಂಬ ಒಂದು ಭಾವನೆ ಬರ್ತದೆ. ನಾನು ಹೇಗಾದರೂ ಮಾಡಿ ಕೂಡ ಕೊಂಡು ಹೋಗ್ತೇನೆ, ನನಗೆ ಧೈರ್ಯ ಉಂಟು ಎಂಬ ಒಂದು ನಂಬಿಕೆ ಅವರಲ್ಲಿರ್ತದೆ. ಸರಿ, ಈ ಸ್ಪೀಡ್ ಥ್ರಿಲ್ಸ್ ಬಟ್ ಕಿಲ್ಸ್ ಎಂಬ ಒಂದು ಗಾದೆ ಮಾತುಂಟು. ಅದೇನು ಮಾಡ್ತದೆ ಅಂತ ಹೇಳಿದ್ರೆ, ಉತ್ಸಾಹ ಕೊಡ್ತದೆ, ಒಂದು ರೀತಿಯಲ್ಲಿ ಗಾಳಿ ತುಂಬಿಸ್ತದೆ ಒಳಗಡೆ, ಬಲೂನ್ನಲ್ಲಿ ಗಾಳಿ ತುಂಬಿಸಿದ ಹಾಗೆ. ಅಷ್ಟೇ ಡೇಂಜರ್ ಕೂಡ ಉಂಟು, ಅದರಲ್ಲಿ ಅಪಾಯಕಾರಿ. ಅದು ನಾನೇನೋ ಸರಿಯಾದ ರೀತಿಯಲ್ಲಿ ಹೋಗ್ತೇನೆ ರಸ್ತೆಯಲ್ಲಿ, ಯಾರಿಗೊತ್ತು ಮುಂದಿನಿಂದ ಏನು ಬರ್ತದಂತ ಹೇಳಿಕೊಂಡು. ನಮ್ಮ ಮನಸ್ಸು ಮತ್ತು ಅವರ ಮನಸ್ಸು ಒಂದೇ ಲೆಕ್ಕ ಇರುವುದಿಲ್ಲ. ಅದಕ್ಕಾಗಿ ನಾವೆಷ್ಟು ಕೂಡ ಜಾಗರೂಕರಾಗಿದ್ದರೂ ಕೂಡ ಇನ್ನೊಬ್ಬ ವ್ಯಕ್ತಿ ನನ್ನ ಹಾಗೇನೆ ಯೋಚನೆ ಮಾಡುತ್ತಾನೋ ಎಂಬ ಒಂದು ಪ್ರಶ್ನೆ ನಮ್ಮಲ್ಲಿ ಇರಬೇಕು. ಅದು ಯಾರ ಹತ್ರ ಇರ್ತದೆ? ಪೆಟ್ಟು ತಿಂದು ಗಾಯ ಆಗಿ ಕಷ್ಟ ಅನುಭವಿಸಿದ ಈ ಹಿರಿಯರಲ್ಲಿ ಇರ್ತದೆ. ಯಾಕಂತ ಹೇಳಿದರೆ ಎಲ್ಲವನ್ನು ಅವರು ಅನುಭವಿಸಿದ್ದಾರೆ. ಅದಕ್ಕಾಗಿ ಒಂದು ವೇಳೆ ಅವರು ಹೇಳಿದರೆ ಅಷ್ಟು ಫಾಸ್ಟಾಗಿ ಹೋಗಬೇಡ ಅಂತ ಹೇಳಿದರೆ ಅವರ ಮಾತಿನಲ್ಲಿ ಏನೋ ಒಂದು ಅರ್ಥ ಉಂಟಾ ಎಂಬ ಒಂದು ನಾವು ಅರ್ಥವನ್ನು ಗ್ರಹಿಸಬೇಕು. ಯಾಕಂತ ಹೇಳಿದರೆ ಎಲ್ಲವನ್ನು ಅವರು ಅನುಭವಿಸಿದ್ದಾರೆ. ಇವರ ಅನುಭವ ಇನ್ನಾಗಬೇಕಷ್ಟೇ.
ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಇದು ನಮ್ಮ ಜೀವನಕ್ಕೆ ಸಂಬಂಧಪಟ್ಟದ್ದು. ಈ ಜ್ಞಾನೋಕ್ತಿ ಪುಸ್ತಕದಲ್ಲಿನ ವಿಚಾರಗಳು ಲೋಕೋಕ್ತಿಯಾಗಿ ಬಿಟ್ಟಿವೆ. ಯಾಕಂತ ಹೇಳಿದ್ರೆ ಇದರಲ್ಲಿನ ವಿಚಾರಗಳು ಅದು ಎಲ್ಲ ಜನರಿಗೆ ಎಲ್ಲ ಕಾಲಗಳಲ್ಲಿ ಮತ್ತು ಎಲ್ಲ ಸ್ಥಳಗಳಲ್ಲಿ ಕೂಡ ಪ್ರಸ್ತುತವಾಗಿವೆ. ಅದಕ್ಕಾಗಿ ಈ ಜ್ಞಾನೋಕ್ತಿಗಳು ಕೇವಲ ಪವಿತ್ರ ಬೈಬಲ್ಗೆ ಮಾತ್ರ ಸೀಮಿತವಲ್ಲ, ಅವು ಲೋಕೋಕ್ತಿಯಾಗಿ ಕೂಡ ಸ್ವೀಕಾರ ಮಾಡಲ್ಪಟ್ಟಿವೆ. ಫಾಸ್ಟ್ ಹೋಗುವುದಂತ ಹೇಳಿದರೆ ಥ್ರಿಲ್ ಉಂಟು. ಆದರೆ ಆ ಥ್ರಿಲ್ ಇನ್ನೊಂದು ಕೆಲವು ವರ್ಷಗಳಾದ ಮೇಲೆ ಇನ್ನೊಬ್ಬರು ಯಾರಾದರೂ ಯುವಕರು ಕೊಂಡು ಹೋಗುವಾಗ ತನಗೆ ಕೂಡ ಅದೇ ರೀತಿಯ ಒಂದು ಉತ್ಸಾಹ ಇರ್ತದೋ ಎಂಬುದನ್ನು ಯೋಚನೆ ಮಾಡಿ ನೋಡಬೇಕು. ಕೆಲವರು ಈ ಹೃದಯಾಘಾತಕ್ಕೆ ಒಳಗಾದವರು ಇರ್ತಾರೆ, ಅವರಿಗೆ ಪೇಸ್ ಮೇಕರ್ ಇಡ್ತಾರೆ. ಆಮೇಲೆ ದೊಡ್ಡ ಶಬ್ದ ಅವರು ಕೇಳಿಸ್ಕೊಳ್ಬಾರ್ದು. ಆಮೇಲೆ ಈ DJ ಸೌಂಡು ಅವರಿಗೆ ಆಗಲ್ಲ. ಅದಕ್ಕಾಗಿ ವಯಸ್ಸಾದವರಿಗೆ ಮಾತ್ರ ತಿಳಿತದೆ ಈ ಫಾಸ್ಟಾಗಿ ಹೋಗುವುದರ ಅದರ ಕೆಟ್ಟ ಅನುಭವ ಏನಂತ ಹೇಳಿಕೊಂಡು. ಅದೇ ಸ್ಥಿತಿ ಒಂದು ವೇಳೆ ಈಗ ಫಾಸ್ಟಾಗಿ ಹೋಗುವವರಿಗೆ ಸಿಕ್ಕಿದರೆ ಏನಾಗ್ಬೋದು. ಅದಕ್ಕಾಗಿ ನಾವು ಹೋಗುವಾಗ ಸ್ವಲ್ಪ ಯೋಚನೆ ಮಾಡಿ ನೋಡಿದರೆ ತುಂಬ ಒಳ್ಳೆಯದು. ಈಗ ನಮ್ಮ ಜೀವನಕ್ಕೆ ಬರಬೇಕಾಗಿದ್ದರೆ ಈ ಯುವ ಪ್ರಾಯದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಒಂದು ರೀತಿಯ ಉತ್ಸಾಹ ಉಂಟು, ಶಕ್ತಿ ಉಂಟು. ಅದಕ್ಕಾಗಿ ನಾವು ಈ ಚಲನಚಿತ್ರದಲ್ಲಿ ಏನನ್ನು ತೋರಿಸಿಕೊಟ್ಟಿದ್ದಾರೆ ಅದನ್ನು ನಾವು ಕೂಡ ಮಾಡಬಹುದು ಎಂಬುದಾಗಿ ಒಂದು ರೀತಿಯ ಧೈರ್ಯ ಇರ್ತದೆ. ಆದರೆ ಇದು ತಿಳಿದಿಲ್ಲ, ಚಲನಚಿತ್ರ ಮಾಡುವಾಗ ಅದು ಆ ಒಂದು ದೃಶ್ಯವನ್ನು ಮಾಡಬೇಕಿದ್ರೆ ಎಷ್ಟು ಸಮಯ ತೆಗೆದುಕೊಂಡಿದೆ ಈ ರೀತಿಯಾಗಿ ತೋರಿಸಲಿಕ್ಕೆ. ನಿಜ ಜೀವನದಲ್ಲಿ ಅದು ಹಾಗೆ ಆಗುವುದಿಲ್ಲ. ಇದು ಕೇವಲ ಚಲನಚಿತ್ರ ಈ ಪರದೆಯ ಮೇಲೆ ಮಾತ್ರ ನಡೀತದೆ ವಿನಃ ನಿಜ ಜೀವನದಲ್ಲಿ ಹಾಗೆ ಆಗುವುದಿಲ್ಲ. ಎತ್ತರದಿಂದ ಜಿಗಿತಾರೆ, ಅದು ನಿಜವಾಗಿ ಎತ್ತರ ಎಷ್ಟಿರ್ತದೆ ಎಂಬುದು ನೋಡಲಿಕ್ಕೆ ಹೋದರೆ ಅದರಲ್ಲಿ ಏನು ಕೂಡ ಥ್ರಿಲ್ ಇರಲ್ಲ. ಆದರೆ ನಾವು ನೋಡುವವರು ಏನು ಮಾಡ್ತೇವೆ ಅಂತ ಹೇಳಿದರೆ ನಿಜವಾಗಿಯೂ ಹಾಗೇನೆ ಜಿಗಿದಿದ್ದಾರಂತ ಯೋಚನೆ ಮಾಡಿ ನಾವು ಜಿಗಿಲಿಕ್ಕೆ ಹೋದರೆ ನಮ್ಮ ಕೈಕಾಲು ಕೂಡ ಎಲ್ಲ ಮುರಿದುಕೊಳ್ಳುತ್ತೇವೆ. ನಾವು ಸೊಂಟ ಮತ್ತು ಜೀವ ಕೂಡ ಹಾನಿ ಆಗಿರ್ಬೋದು. ಅದಕ್ಕಾಗಿ ಈ ಸಹಪಾಠಿಗಳ ಜೊತೆ ಇರುವಾಗ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಒಂದು ರೀತಿಯ ಉತ್ಸಾಹದಿಂದ ನಾವು ಇದನ್ನು ಕೂಡ ಮಾಡುವ ಅದನ್ನು ಕೂಡ ಮಾಡುವ, ಆಮೇಲೆ ಕದಿಯುವುದು, ಮೇಲೆ ಇನ್ನೇನು ಮಾಡುವುದು, ಒಂದು ರೀತಿಯ ಅದರಲ್ಲಿ ಮೋಜು ಇರ್ತದೆ. ಬಾ ನಾವೆಲ್ಲರೂ ಕೂಡ ಒಟ್ಟಾಗಿ ಜೊತೆಯಾಗಿ ಮಾಡೋಣ ಅಂತ ಹೇಳಿಕೊಂಡು. ಆದರೆ ಏನಾಗ್ತದೆ, ಜೊತೆಯಾಗಿ ಇದೆಲ್ಲ ಮಾಡುವುದನ್ನು ಕೂಡ ಏನು ಕೂಡ ದೊಡ್ಡ ಸಮಸ್ಯೆ ಅಲ್ಲ. ಆದರೆ ಸಮಸ್ಯೆ ಬರ್ತದೆ ಯಾವಾಗ ಅಂತ ಹೇಳಿದರೆ ಒಂದು ವೇಳೆ ಎಲ್ಲಿಯಾದರೂ ತಪ್ಪಾಗಿ ಸಿಕ್ಕಿ ಹಾಕಿಕೊಂಡಾಗ ಎಲ್ಲರ ಜೊತೆಯಾಗಿ ಇರ್ತಾರೋ ಎಂಬ ಪ್ರಶ್ನೆ. ಇತ್ತೀಚೆಗೆ ಮತ್ತು ಕಳೆದ ಕೆಲವು ವರ್ಷಗಳಲ್ಲಿ ನಾವು ನೋಡಿದರೆ ಸಮಾಜದಲ್ಲಿ ತುಂಬ ಅಹಿತಕರ ಘಟನೆಗಳು ನಡೆದುದನ್ನು ನಾವು ನೋಡ್ತೇವೆ. ಒಂದು 10-20 ಜನರು ಒಟ್ಟುಗೂಡಿ ಹೋದಾಗ ಏನು ಮಾಡ್ತಾರೆ ಎಂಬುದು ತಿಳಿಯುವುದಿಲ್ಲ. ಹೋಗುವ ಮತ್ತು ಏನು ನಮಗೆ ಹೇಳಿಕೊಟ್ಟಿದ್ದಾರೆ ಅದನ್ನು ಮಾಡುವ ಅಂತ ಹೇಳಿಕೊಂಡು ಅದು ಆದ ಮೇಲೆ ಎಲ್ಲಿಯಾದರೂ ಸಿಕ್ಕಿ ಹಾಕಿಕೊಂಡರೆ, ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ, ಆಗ ಒಳಗೆ ಹೋಗಿ ಕುಳಿತುಕೊಳ್ಳುವಾಗ ಒಬ್ಬೊಬ್ಬರು ಇರ್ತಾರೆ. ನ್ಯಾಯಾಲಯಕ್ಕೆ ಹೋಗಬೇಕು, ಒಂದು ಸಾರಿ ಅಲ್ಲ ಹಲವು ಬಾರಿ. ಆಗ ದುಡ್ಡು ಖರ್ಚು ಮಾಡಬೇಕು ನಾವು ನಮ್ಮ ಜೇಬಿನಿಂದ ಅಥವಾ ನಮ್ಮ ಕುಟುಂಬಸ್ಥರು ಕೊಡಬೇಕು. ಆಗ ಕಾಲ ಮಿಂಚು ಹೋಗಿರ್ತಾರೆ. ಅದಕ್ಕಾಗಿ ಈ ಜಾಣ ವ್ಯಕ್ತಿ ಏನು ಹೇಳ್ತಾನೆ ಅಂತ ಹೇಳಿದರೆ, ಯಾರೆಲ್ಲ ಕರೀತಾರಂತ ನೀನು ಸುಮ್ಮನೆ ಹೋಗಬೇಡ. ಯಾರೆಲ್ಲ ಕರೀತಾರೆ ಅದರಲ್ಲಿ ಥ್ರಿಲ್ ಸಿಗ್ತದೆ, ಎಂಜಾಯ್ ಆಗ್ತದೆ ಅಂತ ತಕ್ಷಣಕ್ಕೆ ಹೋಗಬೇಡ. ಮೊದಲು ನೋಡಬೇಕು ಏನಂತ ಹೇಳಿದರೆ ನಾನು ಮಾಡುವುದು ಇದು ಸರಿಯೋ ತಪ್ಪೋ ಅಂತ ತಿಳ್ಕೊಳ್ಬೇಕು. ಆ ನಂತರ ಹೋದರೆ ಚಿಂತೆ ಇಲ್ಲ. ಮತ್ತೆ ಕೂಡ ಸರಿ ಅಂತ ಅನ್ನಿಸ್ತಾದಾದರೆ ಹೋಗು. ಆದರೆ ಒಂದೇ ಸಮನೆ ದುಡುಕಬೇಡ ಎಂಬುದನ್ನು ಈ ಪುಸ್ತಕದ ಬರಹಗಾರರು ಉತ್ತಮ ರೀತಿಯಲ್ಲಿ ಹೇಳಿಕೊಡ್ತಾರೆ. ನಗರಗಳಲ್ಲಿ ಕೆಲವು ನಗರಗಳಿರ್ತವೆ. ಈಗ ಅದು ಎಲ್ಲ ಕಡೆ ಬಂದಿದೆ. ಏನಂತ ಹೇಳಿದರೆ ಈ ಅಂತರ್ಜಾಲ ಎಷ್ಟೊಂದು ಫಾಸ್ಟಾಗಿ ನಡೀತದೆ ಅಂತ ಹೇಳಿದರೆ ನಗರದಲ್ಲಿನ ಜೀವನ ಹಳ್ಳಿಯ ಕಡೆಗೆ ಕೂಡ ಅದು ಬಂದು ಬಿಡ್ತವೆ. ಕೆಲವು ತಂಡಗಳು ಈ ರೀತಿಯಾಗಿ ಇರ್ತವೆ. ಏನಂತ ಹೇಳಿದರೆ ಒಟ್ಟಾಗಿ ಯಾರನ್ನು ಹೆದರಿಸುವುದು, ಕದಿಯುವುದು ಮತ್ತು
ಏನು ಬೇಕು ಮಜಾ ಮಸ್ತಿ ಮಾಡೋದು ಇದೆಲ್ಲ ಕೂಡ. ಇಂಥ ಒಂದು ಸಂಗತಿ ಕೆಲವು ವರ್ಷಗಳ ಹಿಂದೆ ಕೂಡ ನಡೆಯುತ್ತಿರುವಾಗ ಒಬ್ಬ ಹಿರಿಯ ವ್ಯಕ್ತಿಗೆ ತುಂಬ ವ್ಯಸನ ಅನಿಸಿತು, ತುಂಬ ವ್ಯಥೆ ಅನಿಸಿತು. ಆ ವ್ಯಕ್ತಿ ಕುಳಿತುಕೊಂಡೇ ಈ ಟಿ ವಿ ಪರದೆಯಲ್ಲಿ ನೋಡಬೇಕಿದ್ರೆ ಯೋಚನೆ ಮಾಡ್ತಾನೆ, ಈ ಮಕ್ಕಳು ಏನು ಮಾಡ್ತಾರೆ, ಕೈಯಲ್ಲೆಲ್ಲ ಮಾರಕಾಸ್ತ್ರಗಳನ್ನು ತೆಗೆದುಕೊಂಡು ಇತರರಿಗೆ ನೋವುಂಟು ಮಾಡ್ತಾರೆ, ಮತ್ತೆ ಇವರ ಭವಿಷ್ಯ ಮುಂದೆ ಏನಾಗ್ತದೆ ಅಂತ ಹೇಳಿಕೊಂಡು ಆ ವ್ಯಕ್ತಿ ತಕ್ಷಣಕ್ಕೆ ಎದ್ದು ಅದು ನಡೆಯುವಂಥ ಜಾಗಕ್ಕೆ ಹೋಗ್ತಾನೆ. ಮತ್ತೆ ಹೇಳ್ತಾನೆ, ನೀವೇನು ಮಾಡ್ತಿರೋ ತಪ್ಪು ಮಾಡ್ತೀರಂತ ಹೇಳಿಕೊಂಡು ಅವರ ಮುಖಂಡ, ತರುಣರ ಮುಖಂಡ ಏನು ಮಾಡ್ತಾನೆ ಅಂತ ಹೇಳಿದರೆ, ನೀನು ಒಳ್ಳೆಯ ಭಾಷೆಯಲ್ಲಿ ಬಂದ ದಾರಿಯಲ್ಲಿ ಹಿಂದಕ್ಕೆ ಹೋಗು, ಇಲ್ಲದಿದ್ದರೆ ನಿನ್ನನ್ನು ಇಲ್ಲೇ ನಾನು ಮುಗಿಸಿ ಬಿಡ್ತೇನೆ ಅಂತ ಹೇಳಿಕೊಂಡು. ಯಾಕಂತ ಹೇಳಿದರೆ ಅವರ ಭಾಷೆ ಮತ್ತು ಅವರ ಜೀವನ ರೀತಿ ಅದೇ. ಮನೆಗೆ ಹೋಗುವುದಿಲ್ಲ, ಏನು ಯಾರ ಹತ್ರ ಕೂಡ ದರೋಡೆ ಮಾಡುವುದು, ಬೇಕಾದದನ್ನು ತಿನ್ನುವುದು, ಬೇಕಾದಲ್ಲಿ ಮಲಗುವುದು, ನೈತಿಕತೆ ಎಂಬುದಿಲ್ಲ, ಮತ್ತು ಮಾತನಾಡುವ ಶಬ್ದಗಳು ಪದಗಳು ಕೂಡ ಕೆಟ್ಟ ರೀತಿಯವು, ಹೀಗೆಲ್ಲ. ಆ ಹಿರಿಯ ವ್ಯಕ್ತಿ ಏನು ಹೇಳ್ದ ಅಂತ ಹೇಳಿದರೆ, ಆಯಿತು ನಿನ್ನ ಹತ್ರ ಚಾಕು ಉಂಟು, ನೀನು ಏನು ಮಾಡು ಅಂತ ಹೇಳಿದರೆ ನನಗೆ ಬೇಕಾದಷ್ಟು ಸಲ ಬೇಕಾದರೆ ನೀನು ಕೊಚ್ಚಿ ಕೊಲೆ ಮಾಡು, ಆದರೆ ನಾನು ಮಾತ್ರ ನಿನ್ನನ್ನು ಪ್ರೀತಿಸುತ್ತೇನೆ ಎಂಬ ಪದವನ್ನು ಹೇಳ್ತೇನೆ. ಯಾಕಂತ ಹೇಳಿದರೆ ನನಗೆ ಇದು ಯೇಸು ಸ್ವಾಮಿಯ ಪ್ರೇರಣೆಯಿಂದ ನಾನು ಇದನ್ನು ಮಾಡ್ತೇನೆ ಅಂತ ಆ ವ್ಯಕ್ತಿ ಅಲುಗಲಿಲ್ಲ, ಹಿಂದೆ ಬರಲಿಲ್ಲ. ಅದನ್ನು ನೋಡಿದ ತಕ್ಷಣ ಆ ಹುಡುಗನಿಗೆ ಅವನಲ್ಲಿದ್ದಂಥ ಎಲ್ಲ ಧೈರ್ಯ ಅದು ಇಳಿದು ಹೋಯಿತು. ಯಾಕಂತ ಹೇಳಿದರೆ ಉಳಿದ ಸಮಯದಲ್ಲಿ ಚಾಕು ಹಿಡಿದಾಗ ಇತರರು ಓಡಿ ಹೋಗ್ತಿದ್ದಳು. ಈ ಸಲ ಮುಂದೆ ಇರುವಂಥ ವ್ಯಕ್ತಿ ವಿಚಲಿತನಾಗದೆ ಅಲ್ಲೇ ನಿಂತಿದ್ದಾರೆ, ಹಿರಿಯ ವ್ಯಕ್ತಿ. ಆ ಹುಡುಗನಿಗೆ ತಿಳಿಯಿತು, ಈ ಚಾಕುವಿಗಿಂತಲೂ ಮುಂದೆ ಇರುವಂಥ ವ್ಯಕ್ತಿಯ ಆತ್ಮಸ್ಥೈರ್ಯ ಅದು ತುಂಬ ಸಶಕ್ತವಾಗಿದೆ, ಬಲವಾಗಿದೆ, ಅದರ ಮುಂದೆ ಈ ಚಾಕು ನಡೆಯುವುದಿಲ್ಲ ಅಂತ ಹೇಳಿಕೊಂಡು ನಂತರ ಆ ಹುಡುಗ ಆ ಗ್ಯಾಂಗ್ ಪಂಗಡವನ್ನು ಬಿಡ್ತಾನೆ, ಮತ್ತು ಒಂದು ಉತ್ತಮ ರೀತಿಯ ಜೀವನವನ್ನು ನಡೆಸಲಿಕ್ಕೆ ತಾನು ಪ್ರಯತ್ನ ಪಡುತ್ತಾನೆ. ಮತ್ತು ನಂತರ ಆ ವಯಸ್ಸಾದ ವ್ಯಕ್ತಿ, ಹಿರಿಯ ವ್ಯಕ್ತಿ ಏನು ಮಾಡಿದಾರೋ ಅದೇ ಒಳ್ಳೆಯ ಕೆಲಸವನ್ನು ಆ ಮನುಷ್ಯ ಹುಡುಗನು ಕೂಡ ಮಾಡಲಿಕ್ಕೆ ಆರಂಭ ಮಾಡುತ್ತಾನೆ. ಪ್ರಿಯರೇ, ಈ ಕಾರ್ಯಕ್ರಮ ಎಷ್ಟು ಯುವಕರು ನೋಡ್ತಾರೆ, ಯುವತಿಯರು ನೋಡ್ತಾರೆ ಎಂಬುದು ನನಗೆ ತಿಳಿದಿಲ್ಲ. ಆದರೆ ನೋಡುವಂತಹ ವ್ಯಕ್ತಿಗಳು ನನ್ನ ಪ್ರಕಾರ ಪ್ರಾಯಶಃ ಹಿರಿಯರಾಗಿರ್ತೀರಿ. ನೀವು ನಿಮ್ಮ ಮನೆಗಳಲ್ಲಿನ ಚಿಕ್ಕ ಮಕ್ಕಳಿಗೆ ಮತ್ತು ಯುವ ಜನರಿಗೆ ಹೇಳಿಕೊಡ್ಬೋದು. ಏನಂತ ಹೇಳಿದರೆ, ಈ ಪ್ರಾಯ ಏನಾಗಿದೆ ಅಂತ ಹೇಳಿದರೆ ಕಲಿಯುವಂಥ ಪ್ರಾಯ. ಈ ಪ್ರಾಯ ಕೇವಲ ಪುಸ್ತಕನ ಓದಿ ಕಲಿಯುವಂಥದ್ದು ಮಾತ್ರ ಅಲ್ಲ, ಅದರ ಜೊತೆಗೆ ಇತರ ಸಮಾಜದಲ್ಲಿನ ಹಿರಿಯ ವ್ಯಕ್ತಿಗಳಿಂದ ಒಳ್ಳೆಯ ಗುಣಗಳನ್ನು ಕಲಿಯುವಂಥ ಕೂಡ ಪ್ರಾಯ, ಒಳ್ಳೆಯ ಗುಣಗಳನ್ನು ಕಲಿಯುವಂಥ ಪ್ರಾಯ. ನಾವೇನು ಮಾಡಬಾರ್ದು ಅಂತ ಹೇಳಿದರೆ, ನಾವು ತಪ್ಪಾಗಿ ಮುಂದಕ್ಕೆ ಹೋಗಿ ನಂತರ ಪಶ್ಚಾತ್ತಾಪ ಮಾಡಬಾರ್ದು. ನಾವೆಲ್ಲರೂ ಕೂಡ ನಿನ್ನೆ ಏನಾಗಿದೆ ಅದನ್ನು ತಿಳಿದಿದ್ದೇವೆ, ಇವತ್ತು ಇಷ್ಟರ ತನಕ ಏನಾಗಿದೆ ಅದೆಲ್ಲ ಕೂಡ ನಮಗೆ ತಿಳಿದಿದೆ. ಆದರೆ ನಾಳೆ ಏನು ಕಾದಿದೆ ಅದು ನಮಗೆ ಯಾರಿಗೆ ಕೂಡ ಗೊತ್ತಿಲ್ಲ. ಆದರೆ ಒಂದು ರೀತಿಯಲ್ಲಿ ತಿಳಿದಿದೆ ಯಾರಿಗೆ? ಈ ಚಿಕ್ಕ ಮಕ್ಕಳು ಮತ್ತು ಯುವಕರಿಗಿಂತ ಹಿರಿಯರು ಯಾರಿದ್ದಾರೆ ಅವರು ಈ ಯುವಕರಿಗೆ ಮುಂದೇನು ಬರುವುದುಂಟು ಅವರದನ್ನು ನೋಡಿದ್ದಾರೆ ತಮ್ಮ ಅನುಭವದಿಂದ. ಅದಕ್ಕಾಗಿ ಹಿರಿಯರಲ್ಲಿ ಒಂದು ವಿನಂತಿ ಏನಂತ ಹೇಳಿದರೆ, ಚಿಕ್ಕ ಮಕ್ಕಳು ಅಥವಾ ಯುವ ಜನರಿಗೆ ಈ ಬುದ್ಧಿವಾದವನ್ನು ಹೇಳಿಕೊಡುವಂಥದ್ದು, ಅದು ಎಷ್ಟು ಸ್ವೀಕಾರ ಮಾಡ್ತಾರೆ ಎಷ್ಟು ಬಿಡ್ತಾರೆ ಅದು ಅವರಿಗೆ ಬಿಟ್ಟ ವಿಚಾರ. ಒಂದು ಸಮಯದಲ್ಲಿ ಅವರ ಮನಸ್ಸಿಗೆ ಬರ್ಬೋದು. ಏನಂತ ಹೇಳಿದರೆ, ಕೆಲವು ವರ್ಷಗಳ ಹಿಂದೆ ನನ್ನ ಹಿರಿಯರು ನನಗೆ ಇದನ್ನು ಹೇಳಿಕೊಟ್ಟಿದ್ದರು, ಆದರೆ ಆಗ ನಾನು ಪಾಲಿಸಿದ್ದರೆ ಎಷ್ಟು ಒಳ್ಳೆಯದಿತ್ತು ಎಂಬ ಒಂದು ಭಾವನೆ ಅವರಲ್ಲಿ ಬಂದರೆ ನೀವು ಈ ಮಾಡಿದಂಥ ಈ ಕೆಲಸ ಖಂಡಿತವಾಗಿಯೂ ದೇವರಿಗೆ ಮಹಿಮೆ ನೀಡುವಂಥದ್ದು ಮತ್ತು ಆದಷ್ಟರ ಮಟ್ಟಿಗೆ ಇತರರ ಜೀವನ ಅದು ಒಂದು ರೀತಿಯಲ್ಲಿ ರೂಪುಗೊಳ್ಳಲಿಕ್ಕೆ ಅವರ ವ್ಯಕ್ತಿತ್ವ ಖಂಡಿತವಾಗಿ ನೀವು ನಿಮ್ಮ ಕೆಲಸವನ್ನು ಮಾಡಿದ್ದೀರಿ ಎಂಬುದಕ್ಕೆ ಸಂಶಯ ಇಲ್ಲ. ಎಲ್ಲರೂ ಕೂಡ ಸ್ವೀಕಾರ ಮಾಡ್ತಾರೆ ಎಂಬುದೇನಿಲ್ಲ.
ಎಲ್ಲ ಹೆಚ್ಚಾಗಿ ಜನರು ಸ್ವೀಕಾರ ಮಾಡಲಿಕ್ಕಿಲ್ಲ. ಆದರೆ ಒಂದು ಇಬ್ಬರು ಕೂಡ ಮಾಡಿದರೆ ಅದು ತುಂಬ ಸಾಕು. ಅದಕ್ಕಾಗಿ ಏನು ಮಾಡಬೇಕಂತ ಹೇಳಿದರೆ, ಜ್ಞಾನವೆಂಬಾಕೆ ಹಾದಿಗಳಲ್ಲಿ ಕೂಗುತ್ತಾ ಇದ್ದಾಳೆ. ಜ್ಞಾನವೆಂಬಾಕೆ ಹಾದಿಗಳಲ್ಲಿ ಕೂಗುತ್ತಾ ಇದ್ದಾಳೆ, ಬೀದಿ ಚೌಕಗಳಲ್ಲಿ ದನಿಗೈಯುತ್ತಾ ಇದ್ದಾಳೆ, ಪೇಟೆಯ ಜನಜಂಗುಳಿಯ ನಡುವೆ ಪುರದ್ವಾರಗಳಲ್ಲಿ ಹೀಗೆಂದು ಪ್ರಚಾರ ಮಾಡುತ್ತಿದ್ದಾಳೆ. ಇದೆಲ್ಲ ಕೂಡ ಹೇಳುತ್ತಿದ್ದಾಳೆ. ಯಾರು? ಜ್ಞಾನ. ಯಾರು ಆ ವ್ಯಕ್ತಿ? ನಾವೆಲ್ಲರೂ ಕೂಡ ಅನುಭವವನ್ನು ಪಡೆದಂಥ ನಾವೆಲ್ಲರೂ ಕೂಡ. ಇದು ನಮ್ಮ ಕರ್ತವ್ಯ. ನಾವು ಅದನ್ನು ಹೇಳುವುದು, ಸ್ವೀಕಾರ ಮಾಡುವುದು, ಬಿಟ್ಟದ್ದು ಅದು ಅವರಿಗೆ ಬಿಟ್ಟ ವಿಚಾರ. ಆದರೆ ನಾವು ಅದನ್ನು ಮಾಡಬೇಕು. ಯಾರು ಕೂಡ ನನಗೆ ತಿಳಿದಿರಲಿಲ್ಲ, ಹೇಳಲಿಲ್ಲ ಅಂತ ಹೇಳಬಾರ್ದು. ಆದ ಕಾರಣ ಕೆಲವರಿಗೆ ಹೀಗೆ ಉಂಟು, ನಾನೇನಾದರೂ ಹೇಳಿದರೆ ಅವರು ನನ್ನನ್ನು ತಿರಸ್ಕರಿಸ್ತಾರೋ, ನನಗೆ ವಯಸ್ಸಾಗ್ತಾ ಬರ್ತಾ ಉಂಟು, ಅದಕ್ಕಾಗಿ ನಾನು ಅವರಿಗೆ ಹೇಳಿದರೆ ಅದು ಅವರಿಗೆ ಒಳ್ಳೆಯದಾಗಲಿಕ್ಕಿಲ್ಲ, ಮತ್ತು ನನಗೆ ಕಷ್ಟ ಆದೀತು ಎಂಬ ಭಯ ಇರ್ತದೆ. ಸತ್ಯವೆಂಬುದು ಯಾವ ಕಾಲಕ್ಕೂ ಕೂಡ ಸತ್ಯನೇ, ಅದನ್ನು ಬದಲಾಯಿಸಲಿಕ್ಕೆ ಆಗಲ್ಲ. ನ್ಯಾಯ ನೀತಿ ಎಂಬುದು ಅದು ಎಲ್ಲರಿಗೂ ಕೂಡ ಸಮಾನವಾಗಿರಬೇಕು, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅಲ್ಲ. ಅದೇ ರೀತಿ ಜೀವನದ ಮೌಲ್ಯಗಳು, ಇದು ತುಂಬ ಮುಖ್ಯ ಪ್ರಿಯರೇ. ಜೀವನದ ಮೌಲ್ಯಗಳು ಇದು ತನ್ನಿತಾನೇ ಬರಲ್ಲ. ಈ ಜೀವನದ ಮೌಲ್ಯಗಳು ನಾವು ಪಡೆಯಬೇಕು, ಕಷ್ಟಪಟ್ಟು ಪಡೆಯಬೇಕು. ನಾವು ಕೆಲಸಕ್ಕೆ ಹೋಗ್ಬೋದು, ಸಂಬಳ ಪಡೆಯಬಹುದು. ಆದರೆ ಜೀವನದ ಮೌಲ್ಯಗಳು ಅದು ಹೇಗೆ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕು. ಮೌಲ್ಯಗಳಿಲ್ಲದ ಜೀವನ ಎಷ್ಟು ದುಡ್ಡಿದ್ದರೆ ಏನು ಪ್ರಯೋಜನ, ಎಷ್ಟು ಅಂತಸ್ತಿದ್ದರೂ ಏನು ಪ್ರಯೋಜನ. ಯಾರು ಮತ್ತೆ ಅದನ್ನು ನೆನಪಿಸ್ತಾರೆ? ಯಾರು ಕೊಡಲ್ಲ. ಸತ್ತು ಹೋಗಿ ಕೆಲವು ವರ್ಷಗಳು ಆದ ಮೇಲೆ ಕೂಡ ಜನರ ನೆನಪನ್ನು ತೆಗೆಯುತ್ತಾರೆ ಉಳಿದವರು. ಆ ವ್ಯಕ್ತಿಯಲ್ಲಿ ಶಿಸ್ತಿತ್ತು, ಆ ವ್ಯಕ್ತಿ ಯಾವತ್ತೂ ಕೂಡ ಸತ್ಯದ ಪರವಾಗಿ ನಿಲ್ಲುತ್ತಿದ್ದ, ಆ ವ್ಯಕ್ತಿ ಯಾವತ್ತೂ ಕೂಡ ಎಲ್ಲರಿಗೆ ಸಮಾನವಾಗಿ ಕಾಣ್ತಿದ್ದರು, ಆ ವ್ಯಕ್ತಿ ತನ್ನ ಜೀವನದಲ್ಲಿ ಯಾವತ್ತೂ ಕೂಡ ಇತರರಿಗೆ ಸಹಾಯ ಮಾಡಲಿಕ್ಕೆ ಮುಂದೆ ಇರುತ್ತಿದ್ದ. ಇವು ಮೌಲ್ಯಗಳು ಪ್ರಿಯರೇ, ಇವು ಮೌಲ್ಯಗಳು. ಇವು ನಾವು ಅಳವಡಿಸಿಕೊಂಡ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ದೇಹದಲ್ಲಿ ಈ ಭೂಲೋಕಕ್ಕೆ ಸತ್ತು ಹೋಗ್ತೇವೆ, ಆದರೆ ನಮ್ಮ ಈ ಮೌಲ್ಯಗಳಲ್ಲಿ ನಾವು ಜೀವಂತವಾಗಿರ್ತೇವೆ. ಯಾರು ನಮ್ಮನ್ನು ಕಂಡಿದ್ದಾರೆ, ಯಾರು ನಮ್ಮನ್ನು ಕೇಳಿದ್ದಾರೆ, ಯಾರು ನಮ್ಮನ್ನು ಅನುಭವಿಸಿದ್ದಾರೆ, ಅವರಲ್ಲಿ ನಾವು ಜೀವಂತವಾಗಿರ್ತೇವೆ. ಇದೇ ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟಂತಹ ಈ ಜೀವನದ ಕ್ರಮ. ಏನು ಪ್ರಯೋಜನ? ಈ ದೇಹದ ಜೀವನಕ್ಕೆ ಹೆದರಿಕೊಂಡು ನಮ್ಮ ಆತ್ಮ ಜೀವಕ್ಕೆ ನಾವು ವಂಚನೆ ಮಾಡಿದರೆ ಏನು ಪ್ರಯೋಜನ? ಅದಕ್ಕಾಗಿ ಮೊದಲು ಏನಂತ ಹೇಳಿದರೆ, ಈ ಆತ್ಮ ಜೀವ ಅದು ಮುಖ್ಯ, ನಂತರ ದೇಹ. ಒಂದು ಸಲ ಪ್ರಾಣ ಪಕ್ಷಿ ಹಾರಿ ಹೋಯಿತು, ಮತ್ತೆ ಈ ದೇಹಕ್ಕೆ ಬೆಲೆನೇ ಇಲ್ಲ. ಅದಕ್ಕಾಗಿ ನೋಡಿ, ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಕೆಲವು ಶಿಷ್ಟಾಚಾರದ ಪ್ರಕಾರ ಶವವನ್ನು ಎಳೆದು ಹಾಕ್ತಾರೆ ಭೂಮಿ ಮೇಲೆ. ಯಾಕಂತ ಹೇಳಿದ್ರೆ ಅದರದ್ದು ಬೆಲೆ ಅಷ್ಟೇ. ದೇವರಿಗೆ ಕೃತಜ್ಞತೆ ಮತ್ತು ಸ್ತೋತ್ರಗಳು. ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದಾಗ ನಮಗೆ ನಮ್ಮ ಪ್ರಾಣ ಪಕ್ಷಿ ಹಾರಿ ಹೋದರೂ ಕೂಡ ಒಂದು ಸಮಯದಲ್ಲಿ ನಮ್ಮಲ್ಲಿ ಈ ಆತ್ಮ ಇದ್ದಿತ್ತು. ಅದಕ್ಕಾಗಿ ಒಂದು ಗೌರವ ಉಂಟು ಅಂತ ತೋರಿಸಿಕೊಟ್ಟಿದ್ದಾರೆ. ಆದರೂ ಕೂಡ ಸ್ವಲ್ಪ ಸಮಯಕ್ಕೆ ಮಾತ್ರ, ಸಮಾಧಿ ಮಾಡುವ ತನಕ ಮಾತ್ರ. ಅದೇನೇ ಇರಲಿ, ನಾವು ಸತ್ತ ಮೇಲೆ ಕೂಡ ಜೀವಿಸಬೇಕಿದ್ರೆ ನಾವು ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು, ಮೌಲ್ಯಗಳನ್ನು. ಆದ್ದರಿಂದ ನಾವೇನು ಕಲಿತಿದ್ದೇವೆ, ನಮ್ಮಲ್ಲಿ ಏನು ಒಳಿತುಂಟು, ಅದನ್ನು ಇತರರಿಗೆ ಹೇಳುವುದು ನಮ್ಮ ಕರ್ತವ್ಯ. ಅವರಿಗೆ ಅದನ್ನು ಪಾಸ್ ಆನ್, ಇನ್ನೊಂದು ಜನಾಂಗಕ್ಕೆ ಅದನ್ನು ಕೊಡುವುದು ನಮ್ಮ ಕರ್ತವ್ಯ ಇರಬಹುದು. ಈ ಸತ್ಯ ನೀತಿಯ ಮೌಲ್ಯಗಳು, ಧಾರ್ಮಿಕ ಸತ್ಯಗಳು, ಆಧ್ಯಾತ್ಮಿಕ ಜೀವನದ ಮೌಲ್ಯಗಳು, ಇದನ್ನು ಇತರರಿಗೆ ಕೊಡುವುದು ನಮ್ಮ ಕರ್ತವ್ಯ. ಕರ್ತರಾದ ದೇವರೇ, ಇವತ್ತು ನಾವು ನಿಮ್ಮನ್ನು ಹರಸುತ್ತೇವೆ. ಜ್ಞಾನೋಕ್ತಿ ಪುಸ್ತಕದಿಂದ ಈ ಒಂದು ಅಮೂಲ್ಯವಾದಂಥ ಶಿಕ್ಷಣವನ್ನು ನೀವು ನಮಗೆ ನೀಡಿದ್ದೀರಿ.
ನಮ್ಮ ನಿತ್ಯ ಜೀವನದಲ್ಲಿ ಇದನ್ನು ಜೀವಿಸಲು ಅಳವಡಿಸಿಕೊಳ್ಳಲು ಹಾಗೂ ನಮ್ಮ ಕುಟುಂಬಗಳಲ್ಲಿ ಸಮಾಜದಲ್ಲಿನ ಚಿಕ್ಕವರಿಗೆ ಕಿರಿಯರಿಗೆ ಇದನ್ನು ಹಸ್ತಾಂತರಿಸಲು ಬೇಕಾದಂಥ ಬುದ್ಧಿಶಕ್ತಿಯನ್ನು ಜಾಣ್ಮೆಯನ್ನು ನಯನಾಜೂಕು ರೀತಿಯಲ್ಲಿ ಅದನ್ನು ಅವರಿಗೆ ಕಲಿಸಿಕೊಡಲು ಬೇಕಾದಂತಹ ಒಳ್ಳೆಯ ಮನಸ್ಸನ್ನು ದಯಪಾಲಿಸಿರಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಎಲ್ಲರಿಗೆ ಕೂಡ ಕಿರಿಯರಿಗೆ ಹಿರಿಯರಿಗೆ ಉತ್ತಮ ಆರೋಗ್ಯವನ್ನು ದಯಪಾಲಿಸಿರಿ. ಮನಸ್ಸಿನ ನೆಮ್ಮದಿಯನ್ನು ಕೊಡಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಆಮೇನ್.